ದಾರಿಯಲ್ಲಿ ಸಮುದ್ರಕ್ಕೆ ಹೋಗಿರುವಂಥವರು ಮೊನ್ನೆ ರಾತ್ರಿ ಅವರು ತೀರೋಗಿದ್ದಾರೆ. ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಕುಟುಂಬದವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವರು ಅವ್ರಿಗೆ ಫಿಶರೀಸಿಂದನೇ ಅವ್ರಿಗೂ ಪರಿಹಾರ ಕೊಡುವಂಥದ್ದಿದೆ, ಅದನ್ನು ಕೂಡ ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ಒಬ್ಬರು ಈ ಒಂದು ಎಲೆಕ್ಟ್ರಿಫಿಕೇಶನ್ ಆಗಿ ಮುಲ್ಕಿ ಮೂಡುಬಿದ್ರೆಯಲ್ಲಿ ಆಗಿದೆ. ಬೆಳ್ತಂಗಡಿಯಲ್ಲಿ ಒಬ್ಬ ಲೈನ್ ಮ್ಯಾನ್ ಒಬ್ಬ. ಸೊ ಈ ಥರ ಇಷ್ಟು ಆಗಿದೆ. ಇದು ಎಲ್ಲರೂ ಕೂಡ ಸರ್ಕಾರದಿಂದ ಏನೇನು ಸೂಕ್ತ ಪರಿಹಾರಗಳು ಕೊಡುವಂಥದ್ದು ಈಗಾಗಲೇ ಕೊಟ್ಟಿದ್ದೇವೆ. ಮುಂದೆ ಯಾರು ಸಿಕ್ಕಿಲ್ಲ ಅವ್ರು ಕೊಡಿಸ್ತೀವಿ. ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ನಿನ್ನೆ ರಾತ್ರಿ ಮಾತಾಡಿದೆ. ಕೆಲವು ಮಾನದಂಡಗಳು ಬದಲಾವಣೆ ಮಾಡಬೇಕಾಗಿತ್ತು ಪರಿಹಾರ ಕೊಡೋದ್ರಲ್ಲಿ, ಅದನ್ನು ಕೂಡ ಮಾಡ್ತೀವಿ. ಯಾಕಂದರೆ 1ನೇ ತಾರೀಕು ಜೂನ್ ಅಂತ ಮಾಡಿದ್ವಿ. ಆದರೆ ಮಳೆಗಾಲ ಎಷ್ಟು ಬೇಗನೆ ಶುರು ಆಗಿರೋದ್ರಿಂದ ಅದನ್ನು ಮಾರ್ಪಾಡು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಪಾಡು ಮಾಡ್ತಿದ್ದಾರೆ. ಮತ್ತು ಅವರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಹೇಳಿದ್ದೀವಿ. ಆದ್ದರಿಂದ ಅವರು ಇವತ್ತು ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ದಿನೇಶ್ ಮುಗಿಲ್ಲ, ಅವರು ಡಿಸಾಸ್ಟರ್ ಅಥಾರಿಟಿ ಅವರೇ ಮುಖ್ಯಸ್ಥರು. ಅವರು ಇವತ್ತು ಒಂದು ದಿವಸ ನೀವು ಮಂಗಳೂರು ಬಂದು ನೋಡ್ಕೊಂಡು ಹೋಗಿ ಏನೇನು ನಿಮ್ಮ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡಿಂದ ಯಾವ ಥರ ಅವ್ರಿಗೆ ಸಹಾಯ ಮಾಡ್ಬೋದು ಮತ್ತು ಏನೇನು ಮಾರ್ಪಾಡುಗಳು ಮಾಡ್ಕೋಬೇಕು ಅಂತ ನೀವು ಖುದ್ದಾಗಿ ಬಂದು ನೋಡಿ ಅಂತ ಹೇಳಿದ್ರೆ ಅವರು ಇವತ್ತು ಒಂದು ದಿವಸ ನಾಳೆ ಅವರು ಇರ್ತಾರೆ, ಅವರು ಬರ್ತಾ ಇದ್ದಾರೆ. ಈ ಥರ ಇದೊಂದು ಆಗಿರುವಂಥದ್ದು. ಈಗ ಇನ್ನು ಮತ್ತೆ ಮುಂದೆನೂ ಕೂಡ ಎಲ್ಲ ಎಚ್ಚರಿಕೆ ಕ್ರಮಗಳು, ಫೈರ್ ಸೇಫ್ಟಿ, ಫೈರ್ ಸರ್ವಿಸಸ್ನ ಅವ್ರ ಜೊತೆನೂ ಕೂಡ ಸಭೆ ಮಾಡಿ ಎಲ್ಲ ರೀತಿಯ ವಾಹನಗಳನ್ನು ಅವ್ರಿಗೆ ಅಗತ್ಯ ಇರುವಂಥದ್ದು ಇಟ್ಕೊಂಡಿರಬೇಕು. ಮತ್ತು ಇನ್ನೂ ಅಡಿಷನ್ ಆಗಿ, ಯಾಕಂದರೆ ಮಳೆಗಾಲ ಇನ್ನೂ ಭಾಳ ತಿಂಗಳು ಇರ್ತದೆ, ಸೊ ಅಡಿಷನ್ ವೆಹಿಕಲ್ಸನ್ನು ತೊಗೊಳ್ತಕ್ಕಂಥದ್ದಕ್ಕೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಅಡಿಷನ್ ವೆಹಿಕಲ್ಸ್ ಇಟ್ಕೋಬೇಕು. ಅವರು ಕೂಡ ಫೈರ್ ಸರ್ವಿಸಸ್ಸಿನ ಮುಖ್ಯಸ್ಥರು ಕೂಡ ನಿನ್ನೆ ಬಂದಿದ್ದರು. ಅವರು ನಾವು ಅದನ್ನು ಪ್ರಾವಿಷನ್ ಮಾಡಿಕೊಂಡು ತರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಇಲಾಖೆಗಳನ್ನು ಸಜ್ಜುಗೊಳಿಸಿ ನಿನ್ನೆ ತಹಸೀಲ್ದಾರ್ಗಳ ಜೊತೆ, ಎಸಿಗಳ ಜೊತೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿಮ್ಮ ತಾಲೂಕುಗಳಲ್ಲಿ ಅತಿ ಶೀಘ್ರದಲ್ಲಿ ಏನೇ ಒಂದು ಸಂದರ್ಭ, ಯಾಕಂದರೆ ಪ್ರಕೃತಿ ವಿಕೋಪ ಯಾವಾಗುತ್ತೆ ಎಲ್ಲಾಗುತ್ತೆ ಹೇಳಕ್ಕೆ ಬರಲ್ಲ. ಆದರೆ ನಮ್ಮ ಒಂದು ಪ್ರತಿಕ್ರಿಯೆ ಅದು ಅತ್ಯಂತ ಶೀಘ್ರಗತಿಯಲ್ಲಿ ಆಗಬೇಕು, ಡಿಲೇ ಇರಬಾರ್ದು. ಯಾಕಂದರೆ ಎಷ್ಟು ಬೇಗ ನಾವು ಆ ಸ್ಥಳಕ್ಕೆ ಹೋಗ್ಬಿಡ್ತೀವೋ ಅಷ್ಟು ಆ ಜನರಿಗೆ ಅನುಕೂಲ ಆಗ್ತದೆ. ಸೊ ಅದಕ್ಕೋಸ್ಕರ ಅಲರ್ಟ್ ಮೋಡಲ್ಲಿ ಇರಬೇಕು. ಕಂಟ್ರೋಲ್ ರೂಮು 24 ಗಂಟೆ ವರ್ಕ್ ಆಗ್ತಾ ಇರಬೇಕು. ಎಲ್ಲೂ ಕೂಡ ಫೋನ್ಗೆ ಸಿಗಲಿಲ್ಲ ಅಥವಾ ಅಧಿಕಾರಿಗಳು ಇರಲಿಲ್ಲ ಅಥವಾ ಗಾಡಿ ಇರಲಿಲ್ಲ ಅಥವಾ ಯಾವುದೇ ಸಬೂಬುಗಳು ಕೊಡಬಾರ್ದು. ಎಲ್ಲರೂ ಕೂಡ ತತ್ಕ್ಷಣ ಏನೇ ಒಂದು ಘಟನೆ ಆದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಅದನ್ನು ಏನು ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡಬೇಕು ಅಂತ ಕೂಡ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದೀನಿ. ಅದರ ಪ್ರಕಾರ ಮಾಡ್ತೀವಿ ಅಂತ ನಿನ್ನೆ ಇನ್ಚಾರ್ಜ್ ಡೆಪ್ಟಿ ಕಮಿಷನರ್ ಸಿಇಒ ಅವರು ಇದ್ದರು, ಎಲ್ಲರ ಜೊತೆ ಮಾತಾಡಿದ್ರು. ಸೊ ಇಷ್ಟು ಆಗಿರುವಂಥದ್ದು. ನಿನ್ನೆ ಘಟನೆ ಅವರು ಯಾರು ಫ್ಯಾಮಿಲಿ ಇದೆ ಡೆತಾಸ್ಟಲ್ಲಿ ಅವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್. ಇದು ಲೋಕಲ್ ಅಥಾರಿಟೀಸ್, ಲೋಕಲ್ ಆಫೀಸರ್ಗಳು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ. ಸೊ ಅದರಿಂದಾನೇ ಆಗಿರೋದು. ಪಿಡಿಒ ಮತ್ತೆ ಇಂಜಿನಿಯರ್ ಯಾಕಂದ್ರೆ ಮೇಲೊಂದು ರೋಡ್ ಮಾಡಿದ್ದಾರೆ, ಅದು ಅನ್ಸೈಂಟಿಫಿಕ್ ಆಗಿ ನೆಗ್ಲಿಜೆನ್ಸ್ ಇಂದ ಮಾಡಿರೋದು, ಅದಕ್ಕೆ ಆಗಿದೆ ಅಂತ ಹೇಳಿ. ಖಂಡಿತ ಆ ಥರ ಯಾವುದೇ ಕಂಪ್ಲೇಂಟ್ ಇದ್ರೆ ಅದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ಆ ಥರ ಏನು ಲೋಪದೋಷಗಳಾಗಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳೋಣ. ಅದು ನೀವು ಹೇಳ್ತಾ ಉಳ್ಳಾಳ ಕ್ಷೇತ್ರದೇನ ನೋಡೋಣ, ಅದು ಯಾವ ಥರ ಆಗಿದೆ ಅಂತ ನೋಡಿಕೊಂಡು ಅದು ಫಾಲ್ಟ್ ಎಲ್ಲಿದೆ ಅಂತ ನಾನೇ ಈಗಲೇ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ತನಿಖೆಯನ್ನು ನಡೆಸಿದ ನಂತರ ತಪ್ಪೆಲ್ಲಾಗಿದೆ ಅಂತ. ಯಾಕಂದ್ರೆ ನೀವು ನಿನ್ನೆ ಹೋಗ್ಬೇಕಾದ್ರೆ ಒಂದು ರೋಡಲ್ಲಿ ಹೋಗಿದ್ರಲ್ಲ, ಈ ಕಾಂಕ್ರೀಟ್ ರೋಡಲ್ಲಿ ಚಿಕ್ಕದೊಂದು ಕಾಂಕ್ರೀಟ್ ಆ ರೋಡ್ ಮಾಡಲಿಕ್ಕೆ ಮಾಡಿದ ಕಾರಣ ಇದಾಗಿದೆ. ನಾನು ಎಕ್ಸ್ಪರ್ಟ್ ಅಲ್ಲ ಅಲ್ವಾ, ಅದಕ್ಕೋಸ್ಕರ ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಪಾರದರ್ಶಕವಾದಂಥ ತನಿಖೆಯನ್ನು ಮಾಡಿಸ್ತೀವಿ. ತನಿಖೆಯ ಆಧಾರದ ಮೇಲೆ ಯಾರೇನು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಕೂಡ ಮಾಡ್ತೀವಿ. ಸಾಕಷ್ಟು ಕಡೆ ಇಂಥದೇ ಮನೆಗಳು, ಅದೇ ಹೇಳಿದ್ನಲ್ಲ, ಅಭಿವೃದ್ಧಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮನೆಗಳು ಕಟ್ಕೋಬೇಕು, ನಮ್ಮ ಗದ್ದೆಗಳು ಮಾಡ್ಕೋಬೇಕು, ನಮ್ಮ ಡೆವಲಪ್ಮೆಂಟ್ ಆಗಬೇಕು. ಎಲ್ಲ ಆಗೋ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಪ್ರಕೃತಿ ಜೊತೆ ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ನಾವು ಇರೋದಿಲ್ಲ. ಅದು ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ, ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ. ನಾವು ಯಾವ ರೀತಿಯಾಗಿ ನಾವು ನಮ್ಮ ಜಾಗಗಳಲ್ಲಿ ಹೇಗೆ ನಾವು ನಿರ್ಮಿಸ್ಕೊಳ್ತೀವಿ ಇದೆಲ್ಲ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ. ಸರ್, ಕೆಲವು ಡಿಸ್ಟ್ರಿಕ್ಟ್ ಅಲ್ಲಿ 80% ಹೈ ರಿಸ್ಕ್ ಏರಿಯಾಗಳಲ್ಲಿ